ಪುತ್ತೂರು ಫುಡ್ ಫೆಸ್ಟ್ನಲ್ಲಿ ಒಂದು ವಿಶೇಷವಾದಂತಹ ಶಾಪ್ ಮುಂದೆ ನಾವಿದ್ದೇವೆ. ಈ ಶಾಪ್ನ ಹೆಸರು ಪುಂಡಿ ಬೇಯ್ತುಂಡ. ಅಂದರೆ ಪುಂಡಿ ಅಂದರೆ ಅಕ್ಕಿಯ ಕಡುಬು. ಈಗಿನ ಗೋಬಿ ಮಂಚೂರಿ ಇರ್ಬೋದು, ಚಾಟ್ಸ್ ಇರ್ಬೋದು, ಹಾಗೂ ವಿವಿಧ ಆಧುನಿಕ ಫುಡ್ಗಳ ನಡುವೆ ಒಂದು ತುಳುನಾಡಿನ ಒಂದು ಟ್ರೆಡಿಷನಲ್ ಫುಡ್ಡಿನ ಹೆಸರನ್ನು ಇಟ್ಕೊಂಡು ಒಂದು ಯುನೀಕ್ ಆಗಿ ಒಂದು ನೇಮನ್ನು ಕೊಟ್ಟು ಒಂದು ಶಾಪನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇದು ಶಾಪ್ ಅವರು ಏನು ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸರ್, ಈ ಥರ ಒಂದು ಯುನೀಕ್ ನೇಮ್ ಇಡಲಿಕ್ಕೆ ನಿಮಗೆ ಐಡಿಯಾ? ಆ್ಯಕ್ಚುಲಿ ಒಂದು ಯಾವುದಿದ್ರು ನೇಮ್ ಕೂತ್ರೆ ಕ್ಯಾಚಿ ಆಗಿರಬೇಕು. ಅದಕ್ಕೆ ಬೇಕಾಗಿ ಪುಂಡಿ ಬೈತನ ಅಂತ ಒಂದು ಸ್ಪೆಷಲ್ ಕಾನ್ಸೆಪ್ಟನ್ನು ಇಟ್ಕೊಂಡಿರೋಂಥದ್ದು. ಅಂದರೆ ಸ್ವಲ್ಪ ಕ್ಯಾಚಿ ಆಗಿಲ್ಲ ನೇಮ್ ಅಂತ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಕಡೆ ವೆಸ್ಟರ್ನ್ ಫುಡ್ಸನ್ನು ಇಟ್ಕೊಂಡಿದ್ದಾರೆ, ಫಾಸ್ಟ್ ಫುಡ್ ಇಟ್ಕೊಂಡಿದ್ದಾರೆ. ನಾವು ಟ್ರೆಡಿಷನ್ಸ್ ಆಗಿ ಪುಂಡಿ ಆಗಿರ್ಬೋದು, ಸೇಮಿಗೆ ಆಗಿರ್ಬೋದು, ಅಂದರೆ ನಮ್ಮ ಟ್ರೆಡಿಷನ್ಸ್ ಏನಿದೆ, ಫುಡ್ ಏನಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು, ತುಂಬ ಚೆನ್ನಾಗಿದೆ. ಓಲ್ಡ್ ಏಜ್ನವ್ರು ಬರ್ತಾರೆ. ಮತ್ತು ಈಗ ಬೆಂಗಳೂರಿಗೆ ಹೋದವರಿಗೆ ಈ ಸೇಮಿಗೆ ರಸಾಯನ ಎಲ್ಲ ಸಿಗೋದಿಲ್ಲ. ಅದಕ್ಕೆ ಬೇಕಾಗಿ ತುಂಬ ಜನ ಇಲ್ಲಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಪುಂಡಿ ರಸಾಯನ ಇದೆ ಸರ್, ಮತ್ತು ಸೇಮಿಗೆ ರಸಾಯನ ಇದೆ, ಪುಂಡಿ ತೋವೆ ಇದೆ, ಮತ್ತು ಪುಂಡಿ ಗಸಿ ಇದೆ, ಸೇಮಿಗೆ ತೋವೆ ಇದೆ. ಹಾಗೆ 3 ಪರ್ಮಿಟೇಷನ್ ಕಾಂಬಿನೇಷನ್ಸ್ ಮಾಡ್ಕೊಂಡು ಕೊಡ್ತಾ ಇದ್ದೇವೆ ನಾವು. ಹಾಗೆ ತುಂಬ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಚೆನ್ನಾಗಿದೆ. ಅಂದರೆ ಎಲ್ಲ ವೆಸ್ಟರ್ನ್ ಫುಡ್ ನೋಡ್ಕೊಂಡು ಬರ್ತಾರೆ. ಒಂದು ಸ್ವಲ್ಪ ಇಲ್ಲಿ ನಮ್ಮ ರೀಜನಲ್ ಫುಡ್ ಸಿಗ್ತಾಯಿದೆ ಅಂತ ಹೇಳುವಾಗ ತುಂಬ ಅಟ್ರಾಕ್ಟ್ ಆಗ್ತದೆ ಜನ. ಇಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಆ್ಯಕ್ಚುಲಿ ನಾನು ಪುತ್ತೂರಿನವನೇ. ಆ್ಯಕ್ಚುಲಿ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೇನೆ ಹಾಸನದಲ್ಲಿ. ಸೊ ಹ್ಯಾವಿಂಗ್ ವೆಕೇಷನ್ಸ್ ರೈಟ್ ನಾವು. ಒಂದು 1 ವೀಕ್ ರಜೆ ಇತ್ತು. ಸೊ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಕ್ಯಾಚಿಯಾಗಿ ಒಂದು ಸ್ಟಾರ್ಟ್ ಮಾಡೋಣ ಸುಮ್ಮನೆ ಮಾಡ್ತೀನಿ. ಇಲ್ಲ, ಫುಡ್ ಫೆಸ್ಟ್ ಅಂತ ಹೋಗ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಿರೋಂಥದ್ದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ಎಲ್ಲರೂ ಈಗ ವೆಸ್ಟರ್ನ್ ಫುಡ್ಡಿಗೆ ಮಾರು ಹೋಗಿ ಎಲ್ಲ ವೆಸ್ಟರ್ನ್ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ಈ ರೀಜನಲ್ ಫುಡ್ಡನ್ನು ಟೇಸ್ಟ್ ಮಾಡಲಿಕ್ಕೆ ಕಾರಣ? ಅಲ್ಲ, ಇದು ಈಗ ನಮ್ಮ ಊರಿನ ಒಂದು ಫುಡ್ ಅಂತೇಳಿ. ಈಗ ನಾವು ಮನೆಯಲ್ಲಿ ಮಾಡೋದಕ್ಕಿಂತ, ಮನೆಯಲ್ಲಿ ಮಾಡಿ ತಿನ್ನೋದಕ್ಕಿಂತ ಹೊರಗೆ ಟೇಸ್ಟ್ ಹೇಗಿರ್ತದೆ ಅದೊಂದು ಟೇಸ್ಟ್ ನೋಡುವ ಅಂತೇಳಿ. ಬಟ್ ಚೆನ್ನಾಗಿದೆ ಪುಂಡಿಗಸಿ ಅಂತೇಳಿ. ಆದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಪುಂಡಿಗಸಿ ಅಂದರೆ ಭಾರಿ ಫೇಮಸ್. ಎಲ್ಲೂ ಸಹ ಅಷ್ಟೇ, ನಮ್ಮ ಮನೆಯಲ್ಲಿ ಆದರೂ ಹೊರಗಿನ ಪುಂಡಿಗಸಿ ಭಾರಿ ಫೇಮಸ್. ಇಲ್ಲಿ ಬೇರೆ ಏನಾದರೂ ತಗೊಂಡ್ರೆ ನೀವು? ಈಗ ಇನ್ನೊಂದು ನಮ್ಮ ಸೇಮಿಗೆ ರಸಾಯನ ಅಂತ ತಗೊಳ್ಳಿದೆ. ಇನ್ನು ಅದು ಟೇಸ್ಟ್ ಅವರ ಹತ್ರನೇ ಕೇಳಬೇಕಷ್ಟೇ. ಮೇಡಮ್, ಹೇಗೆ? ಚೆನ್ನಾಗಿದೆ. ನನಗೆ ಮತ್ತೆ ಸ್ವಲ್ಪ ಸಿಹಿ ಕಡಿಮೆ ಅನಿಸ್ತದೆ. ಅದು ಚೆನ್ನಾಗಿದೆ. ಸೇಮಿಗೆ ಎಲ್ಲ ಚೆನ್ನಾಗಿದೆ. ರಸಾಯನ ಸೇಮಿಗೆ ರಸಾಯನ ತಗೊಂಡು ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.